ಮಂಗಳೂರಿನ ವಾಮಂಜೂರಿನ ತಿರುವೈಲ್ ಗ್ರಾಮದಲ್ಲಿ ವೈಟ್ ಗ್ರೋವ್ ಅಗ್ರಿ ಎಲ್ಎಲ್ಪಿ ಸಂಸ್ಥೆಯಿಂದ ತಮಗೆ ಅನಾರೋಗ್ಯ ಕಾಡಿದೆ. ಇಲ್ಲಿ ಜೀವನ ನಿರ್ವಹಣೆ ಮಾಡುವಂತಿಲ್ಲ ಅಂತ ಸ್ಥಳೀಯರು 2 ತಿಂಗಳ ಹಿಂದೆ ಪ್ರತಿಭಟನೆ ನಡೆಸಿದ್ರು. ಘಟಕವನ್ನ ಮುಚ್ಚಲೇಬೇಕು ಅಂತ ಜೂನ್ 11ರಂದು ಆಗ್ರಹಿಸಿದ್ರು. ಆದರೆ ಇದೀಗ ಸಂಸ್ಥೆಯ ಅಧಿಕೃತರು ಇಲ್ಲಿ ಯಾವುದೇ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗದಂತೆ ತನ್ನ ಉತ್ಪನ್ನ ಘಟಕವನ್ನ ಕಾರ್ಯಾಚರಿಸ್ತಾ ಇದೆ. ಜನತೆಗೆ ಏನು ತೊಂದರೆ ಇಲ್ಲ ಎನ್ನುವ ಭರವಸೆಯನ್ನ ನೀಡಿದ್ದಾರೆ. ಬನ್ನಿ ಈ ಕುರಿತ ಒಂದು ವರದಿ ನೋಡಿಕೊಂಡು ಬರೋಣ. ಹೌದು, ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಆರಂಭಿಸಲಾಗಿದ್ದ ಅಣಬೆ ಉತ್ಪನ್ನ ಘಟಕದ ವಿರುದ್ಧ ತಿರುವೈಲು ಗ್ರಾಮದ ಜನತೆ ತಿರುಗಿ ನಿಂತಿದ್ರು. ತಮಗೆ ಇಲ್ಲಿ ಬದುಕಲಾಗದ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಕಣ್ಣೀರಿಟ್ಟಿದ್ರು. ಜಿಲ್ಲಾಡಳಿತ ಕೂಡ ಘಟಕದ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿತ್ತು. ಇದೀಗ ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಹಾಗೂ ಉನ್ನತ ತಂತ್ರಜ್ಞಾನದ ಮೂಲಕ ಅಣಬೆಯ ತೋಟಗಾರಿಕಾ ಕೃಷಿಯನ್ನ ಮಾಡಿ ನಮ್ಮ ಯುವಕರಿಗೆ ಕೃಷಿ ಕ್ಷೇತ್ರದಲ್ಲಿ ಆಸಕ್ತಿ ವಹಿಸಲು ಪ್ರೋತ್ಸಾಹಿಸಲು ಉದ್ದೇಶಿಸಿದೆ ಎಂದು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಜೆಆರ್ ಲೋಬೋ ಹೇಳಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳನ್ನ ಅವರು ಕರೆಸಿ ಘಟಕವು ಯಾವ ರೀತಿ ಕಾರ್ಯಾಚರಿಸ್ತಾ ಇದೆ, ಇದರಿಂದ ಯಾವುದೇ ರೀತಿಯಲ್ಲಿ ಹಾನಿ ಇಲ್ಲ ಎನ್ನುವುದನ್ನ ಮನದಟ್ಟು ಮಾಡಿಸಿದ್ರು. ಮಂಗಳೂರು ಹೊರವಲಯದ ವಾಮಂಜೂರಿನ ತಿರುವೈಲ್ ಗ್ರಾಮದಲ್ಲಿ 3 ಎಕರೆ ಪ್ರದೇಶದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ವೈಟ್ ಗ್ರೋವ್ ಅಗ್ರಿ ಎಲ್ಎಲ್ಪಿ ಎಂಬ ಕಾಂಪೋಸ್ಟ್ ತಯಾರಿಕೆ ಹಾಗೂ ಅಣಬೆ ಉತ್ಪಾದನಾ ಘಟಕವು 50 ಮಂದಿ ಸ್ಥಳೀಯರ ಸಹಿತ 170 ಮಂದಿಗೆ ಉದ್ಯೋಗವನ್ನ ಒದಗಿಸಿದ್ದಲ್ಲದೆ ಉತ್ಪಾದಿಸಿದ ಅಣಬೆಗಳನ್ನು ದೇಶದೊಳಗೆ ಮಾತ್ರವಲ್ಲದೆ ವಿದೇಶಕ್ಕೂ ರಫ್ತು ಮಾಡ್ತಾ ಇದೆ. ಸುಮಾರು 2019ರಿಂದ ನಮ್ಮ ತಿರುವೇಲ್ನಲ್ಲಿ ಒಂದು ಚಿಕ್ಕ ಅಣಬೆ ಘಟಕ ಅಥವಾ ಅಣಬೆಯನ್ನು ಕೃಷಿ ಮಾಡುವಂಥ ಒಂದು ಫಾರ್ಮನ್ನು ಆರಂಭ ಮಾಡಿದೆ. 2020ರಲ್ಲಿ ಇದನ್ನು ಸ್ವಲ್ಪ ವಿಸ್ತರಣೆ ಮಾಡಿದೆ. ಇದರಲ್ಲಿ ಮುಖ್ಯವಾಗಿ ನಾವು ಇಲ್ಲಿಯ ಸ್ಥಳೀಯ ಜನರಿಂದ ನಮಗೆ ಇತ್ತೀಚೆಗೆ ಕೆಲವು ದೂರುಗಳು ಜಿಲ್ಲಾಧಿಕಾರಿಗಳಿಗೂ ಬಂದಿದೆ ಮತ್ತು ನಮಗೂ ಕೂಡ ಹೇಳಿದ್ದಾರೆ, ವಾಸನೆ ಬರ್ತದೆ, ಅದನ್ನು ತಡೆಗಟ್ಟಬೇಕು ಅಂತ. ಜಿಲ್ಲಾಧಿಕಾರಿಗಳು ಇದನ್ನು ತಡೆಗಟ್ಟುವ ವಿಚಾರದಲ್ಲಿ ಸದ್ಯಕ್ಕೆ ಕಾಂಪೋಸ್ಟ್ ತಯಾರಿ ಮಾಡುವಂಥ ಘಟಕವನ್ನು ಮುಚ್ಚಲಿಕ್ಕೆ ತಿಳಿಸಿದರು. ಅದರಂತೆ ಸುಮಾರು 2 ತಿಂಗಳ ಅವಧಿಗೆ ಅದನ್ನು ಮುಚ್ಚಿತು. ಮತ್ತು ಅದನ್ನು ಸರಿಪಡಿಸುವ ಪ್ರಯುಕ್ತ ಆ ವಾಸನೆಯನ್ನು ಸಂಪೂರ್ಣ ನಿಲ್ಲಿಸುವ ಪ್ರಯುಕ್ತ ಅದಕ್ಕೆ ಬೇಕಾಗಿರುವಂಥ ಯಂತ್ರೋಪಕರಣಗಳನ್ನು ಇವತ್ತಿಗೆ ಅಳವಡಿಸಲಾಗಿದೆ. ಮತ್ತು ಅದು ಕಾಂಪೋಸ್ಟ್ ತಯಾರಿ ಮಾಡುವಂಥ ಆ ಏರಿಯಾ ಘಟಕ ಏನಿದೆ ಅದನ್ನು ಸಂಪೂರ್ಣವಾಗಿ ಆವರಣವನ್ನು ಬಂದ್ ಮಾಡಿ ಅದನ್ನು ಮುಚ್ಚಲಾಗಿದೆ. ಅದರಲ್ಲಿ ಇನ್ನೂ ಸ್ವಲ್ಪ ಅಲ್ಲಿ ಎಲ್ಲಾದರೂ ಗ್ಯಾಪ್ಗಳಿದ್ದರೆ ಅದನ್ನು ಸಂಪೂರ್ಣವಾಗಿ ಮುಚ್ಚಲು ಕ್ರಮವನ್ನು ತಗೊಳ್ತಾ ಇದ್ದೀವಿ. ಅದನ್ನು ಈಗಾಗಲೇ ಸುಮಾರು 80% ವಾಸನೆ ನಿಂತಿದೆ. ಇನ್ನು ಸ್ವಲ್ಪ ಇದನ್ನು ಗ್ಯಾಪ್ ಇತ್ಯಾದಿಗಳನ್ನು ಮುಚ್ಚಿದರೆ 100ಕ್ಕೆ 100ರಷ್ಟು ಈ ವಾಸನೆಯನ್ನು ತಡೆಗಟ್ಟಬಹುದು ಎಂಬ ಭರವಸೆ ನಮಗೆ ಇದೆ. ಇದು ಸಂಪೂರ್ಣವಾಗಿ ಒಂದು ಆರ್ಗ್ಯಾನಿಕ್ ಕಲ್ಟಿವೇಷನ್ ಮೆಥಡ್ ಇದು ಮತ್ತು ಹೈಟೆಕ್ ಅಗ್ರಿಕಲ್ಚರ್ ಮೆಥಡ್ ಇದು. ನಮ್ಮ ಕರ್ನಾಟಕದಲ್ಲಿ ನಮ್ಮ ಈ ಭಾಗದಲ್ಲಿ ಇದು ಮೊದಲನೇ ಬಾರಿ ನಾವು ಮಾಡ್ತಾ ಇರುವುದು. ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಇವಾಗಲೇ ಇಂಥ ಘಟಕಗಳು ಇವೆ. ಅಲ್ಲಿ ನಾವು ಭೇಟಿ ಕೊಟ್ಟಾಗ ಎಲ್ಲೂ ಕೂಡ ಕಾಂಪೋಸ್ಟ್ ಯೂನಿಟನ್ನು ಈ ರೀತಿ ನಾವು ಹಾಕಿದ ಹಾಗೆ ಯಂತ್ರೋಪಕರಣವನ್ನು ಹಾಕಿ ಅಥವಾ ಘಟಕಗಳನ್ನು ಸಂಪೂರ್ಣ ಬಂದ್ ಮಾಡಿ ಕಾಂಪೋಸ್ಟನ್ನು ತಯಾರಿ ಮಾಡ್ತಾ ಇಲ್ಲ. ಎಲ್ಲ ಕಡೆಯಲ್ಲೂ ಕೂಡ ಓಪನ್ ಏರಿಯಾದಲ್ಲೇ ಮಾಡ್ತಿದ್ರು. ಆದರೆ ನಮಗೂ ಈ ಸಮಸ್ಯೆ ಗೊತ್ತಾಗಲಿಲ್ಲ. ಈಗ ನಾವು ಮೊದಲನೇ ಬಾರಿಗೆ ಇದನ್ನು ಯಂತ್ರೋಪಕರಣ ಅಳವಡಿಸಿ ಸಂಪೂರ್ಣ ಬಂದ್ ಮಾಡಿ ಈ ಕಾಂಪೋಸ್ಟನ್ನು ಮಾಡ್ತಾ ಇದ್ದೀವಿ. ಬಹುಶಃ ಇದು ನಮ್ಮ ದೇಶದ ಇತರ ಘಟಕಗಳಿಗೂ ಕೂಡ ಒಂದು
ಬುನಾದಿ ಆಗ್ತದೆ ಅಂತ ನನ್ನ ಅನಿಸಿಕೆ. ಕೆಲವು ತಿಂಗಳ ಹಿಂದೆ ಪರಿಸರ ಮಾಲಿನ್ಯದ ಆರೋಪದ ಮೇಲೆ ವಿವಾದಕ್ಕೆ ಕಾರಣವಾಗಿ ಉತ್ಪಾದನೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದಂತಹ ಈ ಸಂಸ್ಥೆಯು ಇದೀಗ ಮಾಲಿನ್ಯಕ್ಕೆ ಕಾರಣವಾದ ಘಾಟು ವಾಸನೆಯ ನಿವಾರಣೆಗೆ ಅತ್ಯಾಧುನಿಕ ಯಂತ್ರೋಪಕರಣಗಳನ್ನು ಅಳವಡಿಸಿಕೊಂಡು ಪ್ರಾಯೋಗಿಕವಾಗಿ ಮರು ಕಾರ್ಯಾರಂಭಗೊಂಡಿದೆ. ಎಲ್ಎಲ್ಪಿ ಸಂಸ್ಥೆಯು ಕಾಂಪೋಸ್ಟ್ ತಯಾರಿಕೆ ಮತ್ತು ಅಣಬೆ ಕೃಷಿ ಮಾಡುವ ಘಟಕ ಎಂಬ 2 ಘಟಕಗಳನ್ನು ಹೊಂದಿದೆ. ಕಾಂಪೋಸ್ಟ್ ತಯಾರಿಕೆಗೆ ಪ್ರಮುಖವಾಗಿ ಭತ್ತದ ಹುಲ್ಲು ಅಥವಾ ಗೋಧಿ ಹುಲ್ಲು ಬಳಕೆಯಾಗ್ತಾ ಇದೆ. ಈ ಹುಲ್ಲನ್ನ ನೀರಿನಲ್ಲಿ ನೆನೆ ಹಾಕಿ ಬಳಿಕ ಅದಕ್ಕೆ ದನ ಅಥವಾ ಕುದುರೆಯ ಸೆಗಣಿ ಅಥವಾ ಕೋಳಿ ಗೊಬ್ಬರವನ್ನ ಮಿಶ್ರಣ ಮಾಡಿ ನಂತರ ವಿವಿಧ ಉಷ್ಣತೆಯಲ್ಲಿ ಸಂಸ್ಕರಣಾ ಪ್ರಕ್ರಿಯೆಯನ್ನು ನಡೆಸಲಾಗುತ್ತದೆ. ಇದರಲ್ಲಿ ಯಾವುದೇ ರಾಸಾಯನಿಕ ವಸ್ತುಗಳನ್ನು ಉಪಯೋಗ ಮಾಡುವುದಿಲ್ಲ. ಸಂಸ್ಕರಣಾ ಪ್ರಕ್ರಿಯೆಯಲ್ಲಿ ಅಂದ್ರೆ ಹುಲ್ಲು ಮತ್ತು ಗೊಬ್ಬರವನ್ನ ಮಿಶ್ರಣ ಮಾಡಿದಾಗ ಅಲ್ಪ ಮಟ್ಟಿಗೆ ಹೈಡ್ರೋಜನ್ ಸಲ್ಫೈಡ್ ಮತ್ತು ಅಮೋನಿಯಾ ಹೊರಸೂಸುತ್ತದೆ. ಇದು ಸ್ವಲ್ಪ ಮಟ್ಟಿಗೆ ಪರಿಸರದಲ್ಲಿ ವಾಸನೆ ಬರಲು ಕಾರಣವಾಗಿತ್ತು. ಜನರಿಂದ ಈ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಅದನ್ನು ಸಂಪೂರ್ಣವಾಗಿ ತಡೆಗಟ್ಟಲು ಜಪಾನ್ ದೇಶದಿಂದ ಯಂತ್ರೋಪಕರಣಗಳನ್ನು ತರಿಸಿ ಕಾಂಪೋಸ್ಟ್ ಮಾಡುವ ಸ್ಥಳವನ್ನ ಸಂಪೂರ್ಣವಾಗಿ ಬಂದ್ ಮಾಡಿ ಒಳಗಿನಿಂದ ಯಾವುದೇ ಗ್ಯಾಸ್ ಅಥವಾ ಗಾಳಿ ನೇರವಾಗಿ ಹೊರಹೋಗದಂತೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಹೊರಹೋಗುವ ಯಾವುದೇ ಗಾಳಿಯು ಈ ಹೊಸ ಯಂತ್ರೋಪಕರಣಗಳ ಮೂಲಕ ತಿಳಿಯಾಗಿ ಶುದ್ಧ ಗಾಳಿ ಹೊರಹೋಗುವಂತೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇವತ್ತು ಸುಮಾರು 200 ಮಂದಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಸುಮಾರು 50 ಮಂದಿ ಸ್ಥಳೀಯರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಈ ಏನು ಶೀತಲೀಕರಣ ಘಟಕ ಅಥವಾ ಬೆಳೆಸುವ ಘಟಕ ಇದೆ, ಅದರಲ್ಲಿ ಬೇರೆ ಬೇರೆ ಟೆಂಪರೇಚರ್ನಲ್ಲಿ ಉಷ್ಣತೆಯಲ್ಲಿ ಕೆಲಸ ಮಾಡಲಿಕ್ಕೆ ಸ್ಥಳೀಯರಿಗೆ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ಹೆಚ್ಚಿನವರು ನಮ್ಮ ಒರಿಸ್ಸಾ ರಾಜ್ಯದಿಂದ ಅಥವಾ ಅಸ್ಸಾಂ ರಾಜ್ಯದಿಂದ, ಜಾರ್ಖಂಡ್ ರಾಜ್ಯದಿಂದ ಜನ ಕಾರ್ಮಿಕರು ಇಲ್ಲಿ ಬಂದು ಕೆಲಸ ಮಾಡ್ತಾರೆ. ಎಲ್ಲಿಂದ ಕೆಲಸ ಮಾಡಿದ್ರು ನಮ್ಮ ದೇಶದ ಪ್ರಜೆಗಳೇ. ಅಷ್ಟು ಮಂದಿಗೆ ಕೆಲಸ 3 ಎಕರೆ ಪ್ರದೇಶದಲ್ಲಿ ಇರುವಂಥ ಒಂದು ಅಣಬೆಯ ಒಂದು ಫಾರ್ಮು ಸುಮಾರು 200 ಮಂದಿಗೆ ಕೆಲಸವನ್ನು ಕೊಡ್ತದೆ ಅಂದಾಗ ಬಹುಶಃ ಇದು ಒಳ್ಳೆಯ ವಿಚಾರ. ಇದಕ್ಕೋಸ್ಕರನೇ ಇತ್ತೀಚೆಗೆ ನಾನು ಕೇಳಿದ ಹಾಗೆ ಸುಮಾರು ಗುಜರಾತ್ನಲ್ಲಿ ಒಂದು ದೊಡ್ಡ ಅಣಬೆ ಕಾರ್ಖಾನೆಯನ್ನು ಈಗ ಬರ್ತಾ ಇದೆ, ಆರಂಭ ಮಾಡಿದೆ ಅಂತ ತಿಳಿದು ಬಂದಿದೆ. ಕಾರಣ ಇಷ್ಟೇ, ಅಲ್ಲಿ ಕೆಲಸವನ್ನು ಉದ್ಯೋಗಗಳನ್ನು ಕೊಡಿಸಬೇಕೆಂಬ ಉದ್ದೇಶದಿಂದ ಅಂಥ ಒಂದು ದೊಡ್ಡ ಘಟಕವನ್ನು ಅವರು ಹಾಕಿದ್ದಾರೆ. ನಮ್ಮ ಭಾರತ ಸರ್ಕಾರವು ಕೂಡ ಮತ್ತು ರಾಜ್ಯ ಸರ್ಕಾರವು ಕೂಡ ಈ ಬಗ್ಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ತಾ ಇದೆ. ಇದು ಅಣಬೆ ಕಲ್ಟಿವೇಷನ್ ಆರಂಭವಾಗಿದ್ದು ನೆದರ್ಲ್ಯಾಂಡ್ ಮತ್ತು ಡೆನ್ಮಾರ್ಕ್ ಈ ದೇಶಗಳಲ್ಲಿ. ಆದರೂ ಚೈನಾ ಇವತ್ತು ಮುಂದಕ್ಕೆ ಹೋಗಿದೆ. 75% ಅಷ್ಟು ಅವರು ಅದನ್ನು ವ್ಯವಸಾಯ ಮಾಡಿ ರಫ್ತು ಮಾಡ್ತಾರೆ. ಆದರೆ ನಮ್ಮ ದೇಶ ಕೇವಲ 2% ಮಾತ್ರ ಇದೆ. ಈ ಒಂದು ಕ್ಷೇತ್ರ ಹೈಟೆಕ್ ಅಗ್ರಿಕಲ್ಚರ್ ಬೆಳೆದರೆ ನಮ್ಮ ಜನರಿಗೆ ಉದ್ಯೋಗಗಳು ಬೇಕಾದಷ್ಟು ಲಭ್ಯವಾಗ್ತದೆ. ನಮ್ಮ ಯುವತಿಯರು ಈ ಒಂದು ಕ್ಷೇತ್ರದಲ್ಲಿ ಮುಂದಕ್ಕೆ ಬರಲಿಕ್ಕಾಗ್ತದೆ. ಇವತ್ತಿಗೆ ವರ್ಟಿಕಲ್ ಫಾರ್ಮಿಂಗ್ ಇರಲಿ ಅಥವಾ ಹೈಡ್ರೋಫೋನಿಕ್ಸ್ ಇರಲಿ ಅಥವಾ ಈ ರೀತಿಯ ಹೈಟೆಕ್ ಕಲ್ಟಿವೇಷನ್ ಇರಲಿ, ಇದೆಲ್ಲವೂ ಕೂಡ ಆಧುನಿಕ ಕಲ್ಟಿವೇಷನ್ಗಳು. ನಾವು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು. ಏನು ಸಮಸ್ಯೆಗಳಿವೆ ಅದನ್ನು ನಾವು ಅಡ್ರೆಸ್ ಮಾಡಬೇಕು. ಅದು ಬಾರದ ರೀತಿಯಲ್ಲಿ ತಡೆಗಟ್ಟಬೇಕು. ಅದನ್ನು ಖಂಡಿತ ಮಾಡಲೇಬೇಕು. ಯಾರಿಗೂ ತೊಂದರೆ ಆಗಬಾರ್ದು. ಆದರೆ ಇದು ದೇಶದ ಮತ್ತು ಊರಿನ ಅಭಿವೃದ್ಧಿಗೆ ಖಂಡಿತ ಪೂರಕವಾಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಘಟಕವನ್ನು ಇಲ್ಲಿ ಆರಂಭಿಸುವ ಮೊದಲು ದೇಶದ ವಿವಿಧ ಭಾಗಗಳಲ್ಲಿ ಇರುವಂತಹ ಸುಮಾರು 20 ಹಿರಿಯ ಮತ್ತು ಕಿರಿಯ ಘಟಕಗಳಲ್ಲಿ ಇರುವಂತಹ ಪ್ರಕ್ರಿಯೆಯನ್ನ ಗಮನಿಸಲಾಗಿದೆ. ಆದರೆ ಈ ರೀತಿ ವಾಸನೆ ಬರುವ ಸಮಸ್ಯೆ ಇಲ್ಲಿಯೂ ಕಂಡು ಬಂದಿಲ್ಲ. ಅವೆಲ್ಲ ಘಟಕಗಳಲ್ಲಿ ಮುಕ್ತ ವಾತಾವರಣದಲ್ಲಿ ಕಾಂಪೋಸ್ಟ್ ಮಾಡಲಾಗ್ತಾ ಇದೆ. ಆದರೆ ಇಲ್ಲಿ ದೇಶದಲ್ಲಿ ಪ್ರಥಮವಾಗಿ ಅಣಬೆ ಘಟಕಕ್ಕೆ ಈ ರೀತಿಯ ಯಂತ್ರೋಪಕರಣಗಳನ್ನು ಅಳವಡಿಸಿ ಶುದ್ಧ ಗಾಳಿ ಬರುವಂತೆ ಕ್ರಮವನ್ನು ಕೈಗೊಳ್ಳಲಾಗಿದೆ ಎನ್ನುತ್ತಾರೆ JR ಲೋಬೋ. ಈಗ ಇದರಲ್ಲಿ ಏನಾಗಿತ್ತಂದರೆ, ಇಲ್ಲಿ ನೆನೆ ಹಾಕುವಾಗ ಅಮೋನಿಯಾ, ನಮ್ಮ ನೀರಿನಲ್ಲಿ ಭತ್ತ ನೆನೆ ಹಾಕ್ತಾರಲ್ಲ ಆ ರೀತಿ ಅಮೋನಿಯಾ ಮತ್ತು ಹೈಡ್ರೋಜನ್ ಸಲ್ಫೇಟ್ ಸ್ವಲ್ಪ ಮಟ್ಟಿಗೆ ಬರ್ತದೆ. ಹೊರಗಡೆ ಬೇರೆ ಕಡೆ ನಾವು ನೋಡಿದಾಗ ಅದು ಓಪನ್ ಇರ್ತದೆ, ಎಲ್ಲ ಕಡೆಗೆ ಓಪನ್ ಆಗಿ ಹೋಗ್ತದೆ. ಯಾವುದು ಅಲ್ಲಿ ಇಂಡಿಯಾದಲ್ಲಿ ಕಂಪ್ಲೀಟ್ ಇಲ್ಲ. ನಮ್ಮ ದೇಶದಲ್ಲಿ ಸುಮಾರು ಇಂಥ ಘಟಕಗಳಿವೆ, ಈಗ ಬರ್ತಾ ಇದೆ, ಎಂಥ ಸಮಸ್ಯೆ ಇಲ್ಲ. ಬಟ್ ಇಲ್ಲಿ ನಮಗೆ ಈ ರೀತಿ ಪ್ರಾಬ್ಲಮ್ ಬಂದಾಗ ನಮಗೆ ಮತ್ತೆ ಇದನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಂತ ಇಶ್ಯೂ ಬರ್ತದೆ.
ಆ ಕಂಟ್ರೋಲ್ ಮಾಡಿದ ವಿಚಾರವನ್ನು ನಾವು ತಮಗೆ ಹೇಳ್ತೇವೆ. ನಾವೇನು ಮಾಡಿದೆವು ಮತ್ತು ಅದನ್ನೆಲ್ಲ ಬಂದ್ ಮಾಡಿದೆವು. ಅಲ್ಲಿ ಫ್ಯಾನ್ಗಳನ್ನು ಹಾಕಿಸಿದ್ದು. ಆಗ ಫ್ರೆಶ್ ಏರ್ ಇದು ಒಳಗೆ ತೆಕ್ಕುವಂಥ ಫ್ಯಾನ್ಗಳು ಇಲ್ಲಿ ಒಳಗೆ ತೆಕ್ಕೊಳ್ತದೆ. ಇಲ್ಲಿ 4 ಇಕ್ವಿಪ್ಮೆಂಟ್ಗಳು ಹೊರಗಡೆ ಫಿಕ್ಸ್ ಆಗಿದೆ. ಇಲ್ಲಿಂದ ಏರನ್ನು ಅದಕ್ಕೆ ಸಕ್ ಮಾಡಿ ಅದು ಕಂಪ್ಲೀಟ್ ಪ್ಯೂರಿಫೈ ಮಾಡ್ತಾರೆ. ಅದು ದೋಸ್ ಆರ್ ಇಂಪೋರ್ಟೆಡ್ ಮೆಷಿನರೀಸ್, ಜಾಪನೀಸ್ ಟೆಕ್ನಾಲಜಿ. ಈಗ ಇಲ್ಲಿ ನಮಗೆ ಯಾವುದೇ ರೀತಿಯ ಹೆಲ್ತ್ ಪ್ರಾಬ್ಲಮ್ ಬೇರೆ ಇತ್ತು, 200 ಪರ್ಸನ್ಸ್ ಇಲ್ಲಿ ಕೆಲಸ ಮಾಡ್ತಾರೆ, ಬಂದಿರಲಿಲ್ಲ. ಬಟ್ ಇಲ್ಲಿ ಬೇರೆಯವರಿಗೆ ಈ ವಾಸನೆ, ಯಾಕೆಂದರೆ ತಗ್ಗು ಪ್ರದೇಶ ಇದೆ, ಆದ್ದರಿಂದ ಆ ಕಡೆಗೆ ವಾಸನೆ ಬಂದಾಗ ನಾವು ಮತ್ತೆ ಇಮ್ಮಿಡಿಯೇಟ್ ಇದನ್ನು ಬಂದ್ ಮಾಡುವಂಥ ಪ್ರಸಾರ ಮಾಡ್ತೀವಿ. ಇದು ಒಂದು ಮೇನ್ ಸಮಸ್ಯೆ ಅಂತ ಹೇಳೋದು ಉಂಟಲ್ಲ, ಆಗುವ ಸಮಸ್ಯೆ ಇಲ್ಲಿ. ದೆನ್ ಅಲ್ಲಿಂದ ಇದು 11 days ಅಲ್ಲಿ, ಇಲ್ಲಿ 1.5 ದಿವಸ, ಅದು 11 ದಿವಸ, ನಂತರ ಇದು 7 days ಇದು ಬಂಕರ್. ಇದು ಕಂಪ್ಲೀಟ್ ಸೀಲ್ ಆಗಿರ್ತದೆ. ಇದರಲ್ಲಿ ಕಂಪ್ಲೀಟ್ ಕ್ಲೋಸ್ ಆಗಿ ಇಲ್ಲಿ ಟೆಂಪರೇಚರ್ ಸುಮಾರು 70ರಿಂದ 80 ಡಿಗ್ರಿ ಸೆಂಟಿಗ್ರೇಡ್ಗೆ ಬರ್ತದೆ. ಬಟ್ ಇಲ್ಲಿ ಅದು ಕಂಪ್ಲೀಟ್ ಬ್ಯಾಕ್ಟೀರಿಯಾಸ್ ಆಯ್ತದೆ ಇದು. ಮತ್ತು ಇದು ಕಂಪ್ಲೀಟ್ ಏನು ಹೇಳ್ತೀವಿ ನಾವು ಡಿಸ್ಇನ್ಫೆಕ್ಟೆಂಟ್ ಆಗಿಬಿಡ್ತದೆ. ಇದು ಒಂದು ಸಾರಿ ಕ್ಲೋಸ್ ಮಾಡಿದ್ರು, ಇದು ಕ್ಲೋಸ್ ಆಗಿದೆ. ಇದು ಓಪನ್ ಮಾಡಲಿಕ್ಕಿಲ್ಲ. ಓಪನ್ ಮಾಡಬೇಕಾದ್ರೆ 7 days ಆದಮೇಲೆ ಆ ಕಡೆ ನಾವು ಓಪನ್ ಮಾಡ್ತೀವಿ, ಈ ಕಡೆ ಸಹ ಓಪನ್ ಮಾಡ್ತೀವಿ. ಇದು ಏನು ಮಾಡ್ತಾ ಇದ್ರೆ ಈ ಪೈಪ್ ಮುಖಾಂತರ ಕಂಪ್ಲೀಟ್ ಆ ಏರನ್ನು ಸೆಟ್ ಮಾಡ್ತದೆ ಒಳಗಿದ್ದು. ಆ ಕಡೆಯಿಂದ ಹಾಕಿದ್ದು ಫ್ಯಾನ್ಗಳು ಒಳಗೆ ತಗೊಳ್ತದೆ ಫ್ರೆಶ್ ಏರ್. ಇದು ಕಂಪ್ಲೀಟ್ ಸೆಟ್ ಮಾಡ್ತದೆ. ಇದರ ಮೂಲಕ ಇದರಲ್ಲಿ ಆ್ಯಕ್ಟಿವೇಟೆಡ್ ಚಾರ್ಕೋಲು ಮತ್ತು ಅದರ್ ಥಿಂಗ್ಸ್ ಬರೋದಕ್ಕೆ ಇದನ್ನು ಕಂಪ್ಲೀಟ್ ಸೀಲ್ಡ್. ಇದರ ಮುಖಾಂತರ ಇದು ಬಂದು ಫ್ರೆಶ್ ಏರ್ ಕಮ್ಸ್ ಇಲ್ಲಿ ಮೆಜರ್ಮೆಂಟ್ಸ್ ಮಾಡ್ತಿದ್ದಾರೆ. ಹೈಟೆಕ್ ಕೃಷಿ ತೋಟಗಾರಿಕೆ ಮಾಡುವ ಸಂಸ್ಥೆಗಳಿಗೆ ಸಾರ್ವಜನಿಕರು ಹಾಗೂ ಸರ್ಕಾರ ಹೆಚ್ಚಿನ ಬೆಂಬಲವನ್ನ ನೀಡಬೇಕಾಗಿದೆ. ಇದೊಂದು ಸಾವಯವ ಕೃಷಿಯಾಗಿದ್ದು ಯಾವುದೇ ರಾಸಾಯನಿಕ ಬಳಕೆಯಾಗದೇ ಇರುವುದರಿಂದ ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಸಿಗಬೇಕಾಗಿದೆ. ಜೊತೆಗೆ ಸ್ಥಳೀಯರಿಗೂ ನೆಮ್ಮದಿಯ ಜೀವನ ನಿರ್ವಹಣೆಯ ಪರಿಸರಕ್ಕೆ ಪೂರಕವಾಗಬೇಕಾಗಿದೆ. ಗಣೇಶ್ ಪೂಜಾರಿ, ನಮ್ಮ ಕುಡ್ಲ, ನ್ಯೂಸ್ 24/7 ಮಂಗಳೂರು.